ಜನವರಿ 22ನೇ ತಾರೀಕು ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಸಮಯದಲ್ಲಿ ಈ ನಟ ವಿಐಪಿಯಾಗಿ ರಾಮಲಲ್ಲನ ದರ್ಶನ ಪಡೆದಿದ್ದರು. ಆದರೆ ಅವರಿಗೆ ಸಮಾಧಾನ ಆಗಲಿಲ್ಲ. ಮತ್ತೆ 7 ದಿನಗಳ ನಂತರ ಯಾರಿಗೂ ಗೊತ್ತಾಗದ ಹಾಗೆ ಅಂತಹ ಗದ್ದಲಿನಲ್ಲಿಯೇ ಸಾಮಾನ್ಯ ವ್ಯಕ್ತಿಯ ಹಾಗೆ ತಮ್ಮ ಮುಖವನ್ನ ಮುಚ್ಚಿಕೊಂಡು ಮತ್ತೆ ಆ ಬಾಲರಾಮನ ದರ್ಶನ ಪಡೆದಿದ್ದಾರೆ. ಆದರೂ ಕೊನೆಗೂ ಕೆಲವು ಭಕ್ತರು ಅವರನ್ನ ಕಂಡು ಹಿಡಿದೇ ಬಿಟ್ಟಿದ್ದಾರೆ. ಅಷ್ಟಕ್ಕೂ ಆ ಮಹಾನ್ ನಟ ಯಾರು? ಯಾಕೆ ಈ ವ್ಯಕ್ತಿಗೆ ರಾಮನ ಮೇಲೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಭಕ್ತಿ? ಅಲ್ಲಿ ನಿಜಕ್ಕೂ ನಡೆದಿದ್ದು ಏನು? ಆ ಎಲ್ಲ ಕುತೂಹಲಕರ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವು ನಿಜಕ್ಕೂ ರಾಮನ ಭಕ್ತರಾಗಿದ್ದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ತಪ್ಪದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಜನವರಿ 22ರ ನಂತರ ಅಯೋಧ್ಯೆಯ ದೇವಸ್ಥಾನದ ಬಾಗಿಲುಗಳನ್ನ ಸಾಮಾನ್ಯ ಜನರಿಗೂ ಕೂಡ ದರ್ಶನ ಮಾಡಲು ಅವಕಾಶ ಕೊಡಲಾಗಿತ್ತು. ಅವತ್ತು ದೇವಸ್ಥಾನದ ಗರ್ಭಗುಡಿಯಿಂದ ಹಿಡಿದು ಒಂದಲ್ಲ ಎರಡಲ್ಲ ಬರೋಬ್ಬರಿ 3.5 ಕಿಲೋಮೀಟರ್ನಷ್ಟು ಭಕ್ತರ ದಂಡು ಕ್ಯೂ ಅಲ್ಲಿ ನಿಂತು ರಾಮಲಲ್ಲನ ದರ್ಶನವನ್ನ ಪಡೆದಿದ್ದರು. 2ನೇ ದಿನ ಸುಮಾರು 5 ಲಕ್ಷ ಜನ ಆ ಬಾಲರಾಮನ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಆದರೆ 3ನೇ ದಿನ ಇಲ್ಲಿ 6 ಲಕ್ಷಕ್ಕೂ ಹೆಚ್ಚು ಜನ ಸೇರಿಕೊಂಡಿದ್ದರು. ಇಲ್ಲಿ ಹಲವೊಂದು ಜಾಗದಲ್ಲಿ ಭಕ್ತರಲ್ಲಿ ನೂಕುನುಗ್ಗಲು ಕೂಡ ಪ್ರಾರಂಭವಾಗಿತ್ತು. ಇದರಿಂದ ಎಲ್ಲಾ ಕಡೆ ಅವ್ಯವಸ್ಥೆ ಪ್ರಾರಂಭವಾಗಿತ್ತು. ಭಕ್ತರನ್ನು ಕಾಪಾಡಲು ಅಲ್ಲಿನ ಆಡಳಿತ ಮಂಡಳಿ ಸಂಪೂರ್ಣವಾಗಿ ವಿಫಲವಾಗಿತ್ತೆ ಎನ್ನಬಹುದು. ಹೌದು, ಅವ್ರಿಗೂ ಗೊತ್ತಿರಲಿಲ್ಲ. ಯಾಕಂದ್ರೆ ಇಷ್ಟೊಂದು ಸಾಗರ ತರ ಮಹಾಪೂರವಾಗಿ ಭಕ್ತರ ದಂಡು ಬರುತ್ತದೆ ಎಂದು. ಇದೇ ಕಾರಣ ಉತ್ತರ ಪ್ರದೇಶ ಸರ್ಕಾರ ಅಲ್ಲಿ RAF ಅನ್ನ ನಿಯೋಜಿಸಲಾಗಿತ್ತು. ಆದರೂ ಕೂಡ ಅಲ್ಲಿದ್ದ ಭಕ್ತರ ದಂಡನ್ನ ತಡೆಗಟ್ಟಲು ಅದು ವಿಫಲವಾಗಿತ್ತು. ಮತ್ತೆ ಸಾಗರೋಪವಾಗಿ ಭಕ್ತರು ಆ ಕಡೆಗೆ ಧಾವಿಸಲು ಪ್ರಾರಂಭಿಸಿದರು. ಇದೇ ಕಾರಣ ಮತ್ತೆ ಅಲ್ಲಿನ ಸರ್ಕಾರ ATS ಅನ್ನ ಕೂಡ ನಿಯೋಜಿಸಲಾಗಿತ್ತು. ಅಷ್ಟಾದರೂ ಭಕ್ತರ ಗುಂಪನ್ನ ಸಶಕ್ತವಾಗಿ ನಿರ್ವಹಿಸಲು ಅದು ಕೂಡ ಸಾಧ್ಯವಾಗಿರಲಿಲ್ಲ. ಇದೇ ಕಾರಣ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋನಿಂದ ಹಲವಾರು ಅಧಿಕಾರಿಗಳು ಕೂಡ ಅಯೋಧ್ಯೆಗೆ ಧಾವಿಸಬೇಕಾಗುತ್ತದೆ. ಅಷ್ಟೇ ಅಲ್ಲ, ಹೆಲಿಕಾಪ್ಟರ್ ಮೂಲಕ ಖುದ್ದು ಯೋಗಿ ಅವರೇ ಬಂದು ಭಕ್ತರಲ್ಲಿ ವಿನಂತಿ ಕೂಡ ಮಾಡಿಕೊಂಡಿದ್ದಾರೆ. ಈ ನಡುವೆ ಇಂತಹ ಒಂದು ಭಕ್ತರ ಮಹಾಪೂರದಲ್ಲಿ ಒಬ್ಬ ಪ್ರಸಿದ್ಧ ನಟ ರಾಮಲಲ್ಲನ ದರ್ಶನ ಪಡೆದು ಅಯೋಧ್ಯೆಯಲ್ಲಿ ರಾಮಲಲ್ಲ ದೇವಾಲಯದ ಗರ್ಭಗುಡಿಯನ್ನು ಪ್ರವೇಶಿಸಿದ್ದಾರೆ. ಅವರು ಜನವರಿ 22ನೇ ತಾರೀಕು ಒಬ್ಬ VIP ಆಗಿ ರಾಮಲಲ್ಲ ದರ್ಶನ ಪಡೆದಿದ್ದರು. ನಾನು ಮೊದಲೇ ಹೇಳಿದ ಹಾಗೆ ಈ ವ್ಯಕ್ತಿ ಅಪ್ಪಟ ರಾಮಭಕ್ತ. ಹಲವಾರು ವರ್ಷಗಳಿಂದ ತಾವು ಈ ಒಂದು ಗಳಿಗೆಗಾಗಿ ಕಾಯುತ್ತಿದ್ದೆ ಎಂದು ಪದೇ ಪದೇ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋನ ಸ್ವಲ್ಪ ಗಮನವಿಟ್ಟು ನೋಡಿ. ನಿಮಗೇನಾದರೂ ಈ ನಟನ ಪರಿಚಯವಿದೆಯೇ? ಯಾರು ಎಂಬುದನ್ನ ನಿಮಗೆ ಕಂಡುಹಿಡಿಯಲು ಸಾಧ್ಯವೇ ಅಂತ? ಹೌದು ಸ್ನೇಹಿತರೆ, ಇವರೇ ಬಾಲಿವುಡ್ನ ಪ್ರಸಿದ್ಧ ಪೋಷಕ ನಟ ಅನುಪಮ್ ಖೇರ್. ಅವರು ಜನವರಿ 22ನೇ ತಾರೀಕು ಮೋದಿಯವರೊಂದಿಗೆ ಮೊದಲ ಬಾರಿಗೆ ಅಯೋಧ್ಯೆಯ ಗರ್ಭಗುಡಿಯನ್ನ ಪ್ರವೇಶಿಸಿ ರಾಮಲಲ್ಲನ ದರ್ಶನ ಪಡೆದಿದ್ದರು. ಆದರೂ ರಾಮನ ಮೇಲೆ ಇರುವಂತಹ ಭಕ್ತಿಯಿಂದ 7 ದಿನಗಳ ನಂತರ ಮತ್ತೆ ಒಬ್ಬ ಮಾಮೂಲಿ ವ್ಯಕ್ತಿಯ ಹಾಗೆ ಸರದಿ ಸಾಲಲ್ಲಿ ನಿಂತು 3 ಗಂಟೆಗಳ ಕಾಲ ಕಾದು ಮತ್ತೆ ರಾಮಲಲ್ಲನ ದರ್ಶನವನ್ನ ಪಡೆದು ಧನ್ಯರಾಗಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋನ ಅನುಪಮ್ ಖೇರ್ ತಮ್ಮ ಟ್ವಿಟರ್ ಹ್ಯಾಂಡ್ನಲ್ಲಿ ಖುದ್ದಾಗಿ ಶೇರ್ ಮಾಡಿಕೊಂಡಿದ್ದಾರೆ. ಅವರೇ ಹೇಳಿಕೊಂಡಿರುವ ಪ್ರಕಾರ 22ನೇ ತಾರೀಕು ತಮಗೆ ರಾಮನನ್ನು ಹತ್ತಿರದಿಂದ ನೋಡುವ ಅವಕಾಶ ಸಿಕ್ಕಿತ್ತು. ಆದರೂ ಅವರ ಹೃದಯ ತುಂಬಲಿಲ್ಲ. ಪದೇ ಪದೇ ರಾಮನಲ್ಲನ್ನು ನೋಡಬೇಕೆಂಬ ಆಸೆಯಿಂದ ಅದೇ ಕಾರಣ ಮತ್ತೆ ತಾನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಶ್ರೀರಾಮನ ದರ್ಶನ ಮಾಡಬೇಕೆಂದು ನಿರ್ಧಾರ ಮಾಡಿದೆ. ಇಲ್ಲಿ ರಾಮ ಭಕ್ತರ ದಂಡನ್ನ ನೋಡಿ ನಿಜಕ್ಕೂ ದಂಗಾಗಿ ಹೋದೆ. ಎಲ್ಲ ಕಡೆಯೂ ಜೈ ಶ್ರೀರಾಮ್ ಎನ್ನುವ ಘೋರ
ಘೋಷಣೆ ಹೃದಯವನ್ನ ಮೀಟಿತು. ಮತ್ತೆ ನಾನು ಶ್ರೀರಾಮಲಲ್ಲಾನ ದರ್ಶನ ಪಡೆದು ಧನ್ಯನಾದೆ ಎಂದು ಹೇಳಿಕೊಂಡಿದ್ದಾರೆ. ಟೀ ಕಾಫಿ ಹೆಚ್ಚು ಕುಡಿದ್ರೆ, ಎಲೆ ಅಡಿಕೆ ತಿಂದ್ರೆ ನಿಮ್ಮ ಹಲ್ಲುಗಳು ಹಾಳಾಗೋದು ಅಲ್ಲದೆ ಕೆಟ್ಟ ವಾಸನೆ ಮತ್ತು ಗಲೀಜಾಗಿ ಕಾಣುತ್ತೆ. ಹೀಗಾಗಿ ಎಲ್ಲರ ಮುಂದೆ ನಗಲು ಕೂಡ ನಿಮಗೆ ಬಾಯಿ ತೆಗೆಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಹಳದಿ ಮತ್ತು ಕಂದು ಹಲ್ಲುಗಳು ನಿಮ್ಮ ಮುಖವನ್ನೇ ಹಾಳು ಮಾಡಿಬಿಡುತ್ತವೆ. ಇಂತಹ ಹಳದಿ ಹಲ್ಲುಗಳನ್ನ ಬಿಳಿ ಮಾಡಲು ದಿನಕ್ಕೆ 4 ಬಾರಿ ಟೂತ್ ಬ್ರಷ್ ಮಾಡಿದರೂ ಈ ಕಲೆಗಳು ಹೋಗೋದಿಲ್ಲ. ಅಷ್ಟೇ ಅಲ್ಲ, ಡಾಕ್ಟರ್ ಹತ್ರ ಹೋದ್ರೆ ಸಾವಿರಾರು ರೂಪಾಯಿ ಕಿತ್ಕೋತಾರೆ. ಆದ್ರೆ ಈಗ ಈ ಲೂಮಾ ಸ್ಮೈಲ್ ಟೂತ್ ಪಾಲಿಷರ್ ಬಳಸಿದರೆ ಒಂದೇ ನಿಮಿಷದಲ್ಲಿ ನಿಮ್ಮ ಗಲೀಜಾದಂತಹ ಹಳದಿ ಹಲ್ಲುಗಳು ಫಳಫಳನೆ ಹೊಳೆಯುತ್ತವೆ. ಇದನ್ನ ನೀವು ದಿನನಿತ್ಯ ಬಳಸುವ ಟೂತ್ ಪೇಸ್ಟ್ ಜೊತೆನೆ ಬಳಸಬಹುದು. ಇದರ ಬೆಲೆ ಕೇವಲ 549 ಮಾತ್ರ. ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ. ಇದು ಲಿಮಿಟೆಡ್ ಆಫರ್ ಮಾತ್ರ. ಈಗಲೇ ಲೂಮಾ ಸ್ಮೈಲ್ ಪಾಲಿಷರ್ ಅನ್ನ ಬಳಸಿ ಗಲೀಜಾದ ಹಲ್ಲುಗಳನ್ನ ಮಿಂಚುವ ಹಾಗೆ ಮಾಡಿ. ಅಷ್ಟೇ ಅಲ್ಲ, ಅನುಪಮ್ ಖೇರ್ ತಮ್ಮ ಮೊಬೈಲ್ ಮೂಲಕವೇ ಅಯೋಧ್ಯೆ ರಾಮ ಮಂದಿರದ ಚಿತ್ರಣವನ್ನು ಮಾಡಿ ಅಲ್ಲಿ ಸೇರಿದ್ದ ಜನ ಸಮೂಹವನ್ನ ತೋರಿಸಿದ್ದಾರೆ. ಆದ್ರೆ ಅನುಪಮ್ ಖೇರ್ನ ಗೊತ್ತು ಹಿಡಿದಂತಹ ಒಬ್ಬ ಭಕ್ತ ಈ ರೀತಿ ಹೇಳಿದ್ದಾನೆ: ಮುಖವನ್ನು ಮುಚ್ಚುವುದರಿಂದ ಏನು ಪ್ರಯೋಜನ ಇಲ್ಲ ಸ್ವಾಮಿ. ನೀವು ನಮ್ಮಂತ ಸಾಮಾನ್ಯ ಜನರಿಂದ ಗೊತ್ತಾಗದೇ ಇರಬಹುದು, ಆದ್ರೆ ಆ ರಾಮಲಲ್ಲಾ ನಿಮ್ಮನ್ನು ಕಂಡು ಹಿಡಿದಿದ್ದಾನೆ ಎಂದು ವ್ಯಂಗ್ಯವಾಡಿದ್ದಾನೆ. ಜನವರಿ 22ನೇ ತಾರೀಕು ಅನುಪಮ್ ಖೇರ್ ಒಬ್ಬ ಕಾಶ್ಮೀರಿ ಬ್ರಾಹ್ಮಣ ವೇಷದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಇತರ ನಟರೊಂದಿಗೆ ಕೂಡ ಭಾಗವಹಿಸಿದ್ದರು. ಅಷ್ಟೇ ಅಲ್ಲ, ಅಂದು ಭವ್ಯವಾದ ರಾಮ ಮಂದಿರ ಹಿಂದೂಗಳಿಗೆ ಹೊಸ ಶಕ್ತಿ ನೀಡಿದೆ ಎಂದು ಹೇಳಿಕೊಂಡಿದ್ದರು ಮತ್ತು ಎಲ್ಲರನ್ನು ಒಗ್ಗೂಡಿಸುವ ವ್ಯವಸ್ಥೆ ಇದಾಗಿದೆ ಎಂದು ನುಡಿದಿದ್ದರು. ऐतिहासिक अद्भुत मैं अपने जीवन में काल में कभी ऐसा हिंदू धर्म को लेकर मैंने ऐसा माहौल नहीं देखा है. ये दिवाली से बड़ा है. ये दिवाली है और वास्तविक दिवाली है आज. ಜನವರಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಹಲವಾರು ಗಣ್ಯರು ದಿಗ್ಗಜರು ಈ ಅದ್ಭುತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅದರಲ್ಲಿ ದಕ್ಷಿಣ ಭಾರತದ ನಟರು, ಉತ್ತರ ಭಾರತದ ನಟರು, ಬಾಲಿವುಡ್, ಟಾಲಿವುಡ್ ಹೀಗೆ ಎಲ್ಲ ದಿಗ್ಗಜರು, ನಟ ನಟಿಯರು ಕೂಡ ಭಾಗವಹಿಸಿ ರಾಮನ ದರ್ಶನ ಪಡೆದಿದ್ದರು. ಈಗಲೂ ಕೂಡ ಎಷ್ಟೋ ರಾಮ ಭಕ್ತರು ಇದೇ ರೀತಿ ಒಬ್ಬೊಬ್ಬರಾಗಿ ಗೊತ್ತಿಲ್ಲದ ಹಾಗೆ ರಾಮಲಲ್ಲಾನ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಹಾಗಾದ್ರೆ ನಿಮ್ಮ ಬಾರಿ ಯಾವಾಗ, ನಿಮ್ಮ ಸರದಿ ಯಾವಾಗ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ ಹಾಗೂ ಕಮೆಂಟ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಆರ್ಥಿಕ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಮದುವೆ ವಿಳಂಬ, ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ. ಹಿಂದೆ ಸಂಪರ್ಕಿಸಿ ಋಷಿಕೇಶ್ ಭಟ್ ಗುರೂಜಿ.